ಮನುಷ್ಯನ ಸಮಸ್ಯೆಗಳೆಂದರೇನೆ ಹೀಗೇನೆ. ಒಂದು ಸಮಸ್ಯೆಯಿಂದ ಪಾರಾಗಿದ್ದೇವೆ ಅಂದುಕೊಳ್ಳುವಷ್ಟರಲ್ಲೇ ಇನ್ನೊಂದು ಸಮಸ್ಯೆ ನಾನು ರೆಡಿ ಎಂದು ಬಂದು ನಿಂತಿರುತ್ತದೆ. ಆದರೆ ಇಲ್ಲೊಬ್ಬರು ಮಹಿಳೆಯರಂತೂ ಸಮಸ್ಯೆಗಳ ಸರಮಾಲೆಯನ್ನೇ ಅನುಭವಿಸುತ್ತಿದ್ದು, ಇದೀಗ ತನ್ನ ಸಮಸ್ಯೆಗಳಿಗೆ ಖುಷಿ ಪಡಬೇಕು ದುಃಖಿಸಬೇಕು ಎನ್ನುವುದು ತಿಳಿಯದೆ ಕಂಗಾಲಾಗಿದ್ದಾರೆ. ಮಹಿಳೆಯೊಬ್ಬಳು ನಾಲಿಗೆ ಕ್ಯಾನ್ಸರ್ಗೆ ತುತ್ತಾಗಿ ಅರ್ಧ ನಾಲಿಗೆಯನ್ನೇ ಕಳೆದುಕೊಳ್ಳಬೇಕಾಯಿತು. ಬಳಿಕ ಆಕೆಯ ಅರ್ಧ ನಾಲಿಗೆಗೆ ಕಾಲಿನ ಚರ್ಮವನ್ನು ಕಸಿ ಮಾಡಲಾಯಿತು. ಇದರ ಬೆನ್ನಲ್ಲೇ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಕಾಲಿನ ಚರ್ಮವನ್ನು ಜೋಡಿಸಲಾಗಿದ್ದ ಅರ್ಧ ನಾಲಿಗೆಯ ಮೇಲೆ ಕಾಲಿನಲ್ಲಿ ಕೂದಲು ಬಂದಂತೆ ನಾಲಿಗೆಯಲ್ಲೂ ಕೂದಲು ಹುಟ್ಟಿಕೊಂಡಿದೆಯಂತೆ. ಇದು ಕ್ಯಾನ್ಸರ್ನಿಂದ ಇನ್ನೇನು ಗುಣಮುಖವಾದ ಮಹಿಳೆಗೆ ಹೊಸದೊಂದು ಸಮಸ್ಯೆ ತಲೆಬಿಸಿ ಮಾಡಿದೆ. ಈ ಮಹಿಳೆಯ ಹೆಸರು ಕ್ಯಾಮರೂನ್ ನ್ಯೂಸಮ್. ಕೊಲೆರಾಡೋ ದೇಶದ 42 ವರ್ಷದ ಜಿಮ್ನಾಸ್ಟಿಕ್ ತರಬೇತುದಾರೆ. ಕ್ಯಾಮರೂನ್ ನ್ಯೂಸಮ್ಗೆ 33 ವರ್ಷವಿದ್ದಾಗ ನಾಲಿಗೆ ಊದಿಕೊಂಡು ಆಹಾರದ ರುಚಿಯನ್ನು ಗ್ರಹಿಸುವ ಶಕ್ತಿ ಕಳೆದುಕೊಂಡಿದ್ದಳಂತೆ. ತಪಾಸಣೆಗೊಳಗಾದಾಗ ಆಕೆಯ ನಾಲಿಗೆಗೆ ಕ್ಯಾನ್ಸರ್ ರೋಗ ಅಂಟಿಕೊಂಡಿದೆ ಎಂಬುದು ಗೊತ್ತಾಗಿದೆ. ಕ್ಯಾನ್ಸರ್ ಸೋಂಕು ವಿಪರೀತಗೊಂಡು ತಿನ್ನಲು ಕುಡಿಯಲು ಸಾಧ್ಯವಾಗದೆ ಅವಳು 7 ಪೌಂಡ್ ತೂಕ ಕಳೆದುಕೊಂಡಳಂತೆ. ಬಳಿಕ ಕಿಮೋಥೆರಪಿಗೆ ಒಳಗಾದ ಆಕೆ ನಾಲಿಗೆಯ ಮೇಲಿನ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾಳೆ. ಈ ವೇಳೆ ಆಕೆಯ ಅರ್ಧ ನಾಲಿಗೆ ಕಳೆದುಕೊಳ್ಳಬೇಕಾಯಿತು. ಇದರಿಂದ ಮುಂದೆ ಮಾತನಾಡಲು ತಿನ್ನಲು ಕಷ್ಟವಾಗಬಹುದು ಎಂಬ ಕಾರಣಕ್ಕಾಗಿ ವೈದ್ಯರ ಸಲಹೆಯಂತೆ ಆಕೆ ಕತ್ತರಿಸಿದ ಆ ಅರ್ಧ ನಾಲಿಗೆಗೆ ತನ್ನ ಕಾಲಿನ ಚರ್ಮವನ್ನು ಕಸಿ ಮಾಡಿಸಿಕೊಂಡಿದ್ದಾಳೆ. ಇದಾದ 9 ತಿಂಗಳ ಬಳಿಕ ನಾಲಿಗೆಯ ಮೇಲೆ ಏನು ಒರಟಾದ ವಸ್ತು ತಾಕಿದಂತೆ ಅನುಭವವಾಗಿದೆ. ಕನ್ನಡಿಯಲ್ಲಿ ನೋಡಿಕೊಂಡಾಗ ಕ್ಯಾಮರೂನ್ ಬೆಚ್ಚಿ ಬಿದ್ದಿದ್ದಳು. ಕಾರಣ ಆಕೆಯ ನಾಲಿಗೆಯ ಮೇಲೆ ಕೂದಲು ಬೆಳೆದಿತ್ತಂತೆ. ವೈದ್ಯರ ಬಳಿ ತಪಾಸಣೆ ನಡೆಸಿದಾಗ ನಾಲಿಗೆಗೆ ಕಾಲಿನ ಚರ್ಮ ಕಸಿ ಮಾಡಿದ್ದರಿಂದ ಕೂದಲು ನಾಲಿಗೆಯ ಮೇಲೆ ಬೆಳೆದಿದೆ ಎಂದು ಗೊತ್ತಾಗಿದೆ. ಇದರಿಂದ ಮಹಿಳೆಗೆ ಒಂದು ಸಮಸ್ಯೆಯಿಂದ ಪಾರಾದೆ ಎನ್ನುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ತಲೆದೂರಿದೆ. ಈ ಸಮಸ್ಯೆಗೆ ಪರಿಹಾರ ಇಲ್ಲದ ಕಾರಣ ಆಕೆ ನಾಲಿಗೆಯ ಮೇಲೆ ಕೂದಲು ಬಂದರೂ ಏನೂ ಮಾಡಲಾಗದೆ ಅದಕ್ಕೆ ಹೊಂದಿಕೊಂಡಿದ್ದಾಳಂತೆ. ಆದರೆ ಆ ಮಹಿಳೆ ಊಟ ಮಾಡುವಾಗ ಮಾತನಾಡುವಾಗ ಆ ಕೂದಲು ಕಿರಿಕಿರಿ ಉಂಟು ಮಾಡುತ್ತಿದೆಯಂತೆ. ಆದರೆ ಮೊದಲಿನಂತೆ ನಾಲಿಗೆಯ ರುಚಿಯೂ ಕೂಡ ಸಿಗುತ್ತಿಲ್ಲವಂತೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.